ಕೃಷ್ಣ ಮುಂದೆ ಜಗದ್ಗುರು. ಕರ್ಣಪುತ್ರನಾದ ವೃಷಕೇತು, ಘಟೋತ್ಕಜ ಪುತ್ರನಾದಂತಹ ಮೇಘನಾದ. ಮಕ್ಕಳೇ, ಈ ಹಿಂದೆ ನಡೆದಂತಹ 18 ದಿವಸಗಳ ಕಾಲ ನಡೆದ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಕೌರವರು ಮಾಡಿದಂತಹ ಯುದ್ಧ, ಧರ್ಮ ಯುದ್ಧ, ಅದರಲ್ಲಿ ಬಂಧುಗಳು ಬಾಂಧವರು ಆದಂತಹ ಆ ಕೌರವನ ಪಕ್ಷದವರನ್ನು ಕೊಂದು ಮುಗಿಸುವವರೇ ನಮ್ಮ ಕರ್ತವ್ಯವಾಗಿ ಹೋಯಿತು. ಅಂತಹ ಅಧರ್ಮಿಗಳು ಆಗಿದ್ದಾರೋ ಅವರು. ಹಾಗೆಂದು ಬಂಧುಗಳನ್ನು ಕೊಂದಂತಹ ಬಂಧು ಹತ್ಯಾ ದೋಷ ಬಂದೆಂದು ಚಿಂತಿಸುತ್ತಿರುವಂತಹ ವೇಳೆಯಲ್ಲಿ ಅಣ್ಣನಾದ ಧರ್ಮಜನೂ ಕೂಡ ಚಿಂತಾಕ್ರಾಂತನಾಗಿದ್ದ. ಏನು ಇದಕ್ಕೆ ಮಾಡುವುದು? ಬಂಧು ಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧಾಧ್ವರವನ್ನ ಮಾಡಬೇಕು. ಹಾಗೆಂದು ಅಶ್ವ ಬೇಕಲ್ಲ, ಅದಕ್ಕೆ ತಕ್ಕುದಾದ ಕುದುರೆ ಸಿಗಬೇಕಲ್ಲ, ಅದನ್ನು ನೀನೇ ತೆಗೆದುಕೊಂಡು ಬರಬೇಕು ಅಥವಾ ನೀನೇ ಅದನ್ನು ಹುಡುಕಿಕೊಂಡು ಬರಬೇಕು ಎಂಬಂತಹ ಜವಾಬ್ದಾರಿ ಅಣ್ಣನಾದಂತಹ ಧರ್ಮಜ, ಭೀಮಸೇನನಾದಂತಹ ನನಗೆ ಇತ್ತ. ಅದೇ ರೀತಿಯಲ್ಲಿ ಹುಡುಕಾಡಿಕೊಂಡು ಬಂದವರು ನಾವು. ಹಾಗಾದರೆ ಏನು ವಿಶೇಷ ಗೊತ್ತೇ? ಅಂತಹ ಸರಿಯಾದಂತಹ ತುರಗ ಭದ್ರಾವತಿಯಲ್ಲಿ ಇದೆ, ಯವನಾಶ್ವನ ಬಳಿಯಲ್ಲಿ ಇದೆ. ಅಂತಹ ಕುದುರೆಯನ್ನು ತರುವ ಬಗ್ಗೆ ಏನು ಮಕ್ಕಳ ನಿಮ್ಮ ಅಭಿಪ್ರಾಯ? ತುರಗವನ್ನು ತರುವ ಬಗ್ಗೆ ನಿಮಗೆ ಚಿಂತೆ ಬೇಡ. ಅಪ್ಪಣೆ ಕೊಡಿ, ಹೋಗಿ ಆ ತುರಗವನ್ನು ತಂದು ಪಾದಕ್ಕೊಪ್ಪಿಸುತ್ತೇನೆ. ಬಿಡು ಚಿಂತೆಯ ಬೇಕಾಗಿದೆ. ಅಷ್ಟೇ ಅಲ್ಲದೆ ಯವನಾಶನ ಬಲಿಯುವಂತಹ ಶ್ವೇತ ವರ್ಣದ ಕುದುರೆ ಬೇಕಾಗಿದೆ ಎನ್ನುವ ಹಾಗೆ. ಅಷ್ಟೇ ಅಲ್ಲದೆ ನಾವು ಸಂಧಾನದ ಮೂಲಕವಾಗಿ ತರಬೇಕು ಎನ್ನುವ ಹಾಗೆ. ಅಯ್ಯ, ಸಂಧಾನವನ್ನು ಬಿಡಿ, ಸಂಗ್ರಾಮವೇ ಸರಿ. ನನಗೆ ಅಪ್ಪಣೆ ಮಾಡಿದ್ದೀರಿ ಎಂದಾದರೆ ನನ್ನ ಮಾಯಾ ವಿದ್ಯೆಯಿಂದ ಆ ಕುದುರೆಯನ್ನು ನಾನು ತಂದು ನಿಮ್ಮ ವಿರೋಕ್ತಿಯನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು. ಆದರೂ ಕೂಡ ಸಾಮ ವೇದ ದಂಡ ಅದು ಕೊನೆಗೆ ಯಾವುದು ದಂಡ ಪ್ರಯೋಗ. ನಾವು ಹೇಗಾದ್ರೂ ಕೂಡ ಸಂಗ್ರಾಮಕ್ಕೆ ಹೊರಡುವುದಲ್ಲ, ಸಂಧಾನದ ಮುಖೇನವಾಗಿ ಕುದುರೆಯನ್ನು ತರಬೇಕು. ಅದಕ್ಕಾಗಿ ಮಗು ಹೊತ್ತು ಮಿಂಚು ಹೋಗಿದೆ. ಈಗಲೇ ಹೋಗಿ ಸಂಧಾನದ ಮುಖೇನವಾಗಿ ತುರಗವನ್ನು ತರುವ ಜವಾಬ್ದಾರಿ ನಿನಗೆ. ಹೋಗಿ ಬಾ ಯವನಾಶ್ವನಲ್ಲಿಗೆ.
ಹೀಗೆ ರಾಜರಲ್ಲಿ ನಾನು ಈ ಭದ್ರಾವತಿಯ ಸಿಂಹಾಸನವನ್ನು ಏರಿದವನಿದ್ದೇನೆ. ಆ ಸಂದರ್ಭದಲ್ಲಿ ನನ್ನ ಎಲ್ಲ ಪ್ರಜೆಗಳು ಯವನಾಷ್ಟ ಮಹಾಪ್ರಭುಗಳಿಗೆ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಯಾಕೆ ನಾನು ಮಾಡಿದಂಥ ಆಡಳಿತ ಅಂತರುವುದು ಪೂರ್ವ ಜನ್ಮದಲ್ಲಿ ಯಾವ ಪುಣ್ಯವನ್ನು ನಾನು ಮಾಡಿದ್ದೇನೋ ಆ ಪುಣ್ಯದ ಫಲವಾಗಿ ಇಲ್ಲಿಯ ಸಿಂಹಾಸನವನ್ನು ಏರುವಂತಹ ಸಂದರ್ಭ ನನ್ನ ಪಾಲಿಗೆ ಒದಗಿಕೊಂಡಿದೆ. ಇಲ್ಲಿಯ ಪ್ರಜೆಗಳಿಗೆ ಯಾವುದೇ ಬೇಸರವಿಲ್ಲದೆ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ನಡೆಸಿಕೊಂಡು ಬಂದದ್ದು ಹೆಮ್ಮೆ ನನಗಿದೆ. ಅಷ್ಟು ಮಾತ್ರವಲ್ಲ, ಇಷ್ಟೆಲ್ಲ ವ್ಯವಸ್ಥೆಗಳಿದ್ರು ನನ್ನ ಪ್ರಜೆಗಳು ಹೇಳಿದಂಥ ಮಾತು ಏನೋ ನಮಗೆ ದೇವರನ್ನು ಕಾಣಬೇಕು, ಆ ಶ್ರೀಹರಿಯು ದರ್ಶನ ನಮಗೆ ಆಗಬೇಕು, ಈ ಮಂದಿಗೆ ಅವರ ಕಾಲಿನ ಋಣ ಸಂದಾಯವಾಗಬೇಕು ಎನ್ನುವ ಹಾಗೆ ಅದಕ್ಕಾಗಿ ಏನು ಮಾಡೋಣ ಎಂಬ ಹಾಗೆ ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ಏಕಾದಶಿ ವ್ರತವನ್ನು ಆಚರಿಸಬೇಕು. ಎಲ್ಲ ನನ್ನ ಪ್ರಜೆಗಳ ಮನೆಗಳಲ್ಲಿ ಏಕಾದಶಿ ವ್ರತವನ್ನು ಆಚರಿಸುವುದರ ಮುಖಾಂತರವಾಗಿ ನಮ್ಮ ಇಲ್ಲಿಗೆ ಹರಿಯನ್ನು ಬರಮಾಡಿಕೊಳ್ಳಬೇಕು ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಈ ಹೊತ್ತಿನಲ್ಲೇ ಯಾರದು ತರಳಯರಯ್ಯ ನೀ ಬಂದ ಕಾರಣವೇನೋ ಸಿಂಹಾಸನವಿರುವಂತಹ ಸಂದರ್ಭದಲ್ಲಿ ನಮ್ಮ ಆಸನದಲ್ಲಿ ಪ್ರವೇಶಿಸಿದವ ನೀನು. ಬಂದ ತಕ್ಷಣವಾಗಿ ನನಗೆ ವಂದಿಸಿದವನಿದ್ದೆ. ಎಲ್ಲ ನಿನ್ನನ್ನು ನೋಡಿದವಾಗ ಕೋಟಿ ಸೂರ್ಯ ಪ್ರಭೆಗಳು ನಿನ್ನ ಮುಖದಲ್ಲಿ ಕಾಣುತ್ತಾ ಇವೆ. ಯಾರೋ ಒಬ್ಬ ಒಳ್ಳೆಯ ಮಗನಾಗಿರ್ಬೇಕು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆದ್ದರಿಂದ ಕೇಳುತ್ತಾ ಇದ್ದೇನೆ, ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಅಪ್ಪ ಅಮ್ಮ ಯಾರು, ಏನು ಕಾರಣ ಎಂದು ಹೇಳುವೆಯೋ? ದಿನಮಣಿ ತನಯ ಕುಮಾರಗನಾಗಿಯೇ
ಏನೇತೋ ಬಂದೇನೋ ಕೇಳು ಜನತ ನಿನ್ನಲಿ ನಾನು ಭಯವಂತ ಬಯಸುತ್ತ ಇನಿದು ಬಂದೇನು ಗೆಳೆಯ ನೀನು ದಿನಮಣಿ ತನಯ ಕುಮಾರಕನಾಗಿ ಘನವೀರ ಮೃಗೇಂದ್ರನೋ ರಾಜ, ಸರಳ. ಲೋಕವನ್ನು ಬೆಳಗುವ ಆತ ಸೂರ್ಯ, ಹ. ಆತನ ಮಗನಾದಂತಹ ಕರ್ಣನು ಹ. ದಾನಶೂರನಾಗಿ ಬಾಳಿದವನು. ಕೇಳಿದವನಿದ್ದೆ. ಆ, ಹ. ಆ ಕರ್ಣನ ಸುತನಾದಂತಹ ವೃಷಕೇತು ಎಂದರೆ ನಾನೇ. ಆಹಾ. ಹಸ್ತಿನಾವತಿಯಿಂದ ಬಂದದ್ದು ನಾನು. ಹ. ನಮಗೊಂದು ತುರಗದ ಅವಶ್ಯಕತೆ ಇದೆ. ಏನು? ಹೇಗೆ ಕೊಡುವೆಯಾ? ರಾಜವೇ, ರಾಜವಂಶವರರೇ ಎನ್ನೊಳು ವಾದಿಯ ಕೇಳುವರೇ ಆ ರಾಜವಂಶವರರೇ ಎನ್ನೊಳು ವಾದಿಯ ಕೇಳುವರೇ ಎನ್ನೊಳು ವಾದಿಯ ಕೇಳುವರೇ ಭುಜಬಲ ವೀರನೆ ಮಜಭಾವೆನ್ನುವೆ ಭುಜಬಲ ವೀರನೆ ಮಜಭಾವೆನ್ನುವೆ ನಿಜವನ್ನು ಅರುಹೈಯುವೆ ಹಯವಾ ರಾಜವಂಶವರರೇ ಎನ್ನೊಳು ವಾದಿಯ ಕೇಳುವರೇ ಸರಳ. ರಾಜ, ನೀನು ಕರ್ಣನ ಮಗ, ಹಸ್ತಿನಾವತಿಯಿಂದ ಬಂದವನಿದ್ದಿ ನಿಜ. ಎಂಬುದನ್ನು ತಿಳಿದುಕೊಂಡೆ. ಹ. ಏನು ಹಸ್ತಿನಾವತಿಯವರಿಗೇನು ಕುದುರೆಗೆ ಬರಾಗಿದೆ, ಅವರಿಗೆ ನಮ್ಮಲ್ಲಿ ಕುದುರೆ ಕೇಳಬೇಕಾ? ಇಡೀ ಸಾಮ್ರಾಜ್ಯಕ್ಕೆ ದೊಡ್ಡನೆನಿಸಿಕೊಂಡ ಹಸ್ತಿನಾವತಿ ಅರಸರಿಗೆ ನಮ್ಮ ಕುದುರೆ ಆಗಬೇಕೆ? ಅವರಿಗೇನು ಗತಿ ಇಲ್ವಾ? ರಾಜ, ಏನು? ಅದು ಹಾಗಲ್ಲ. ನಿನ್ನೊಳಗಿರುತ್ತಿರುವ ಸನ್ಮುಖ ಶುದ್ಧಾಗವ ಪೋಲ ಸನ್ಮುಖ ಶುದ್ಧಾಗವ ಪೋಲ
ನಿರ್ದೋಷೆಯ ಶಂಕೆಯು ಮೂಡಿತ್ತು. ಓಹೋ. ಇದರ ಪ್ರತಿಫಲಕ್ಕೆ ಬೇಕಾಗಿ ಹ. ಅಶ್ವಮೇಧ ಯಾಗವೊಂದನ್ನು ಕೈಗೊಳ್ಳುವುದಕ್ಕಿದ್ದಾರೆ. ಹ. ಅದಕ್ಕೆ ಬೇಕಾದ್ದು ಸಾಮಾನ್ಯವಾದ ತುರಗವಲ್ಲ. ಮತ್ತೆ ಯಾವ ಕುದುರೆ? ಹಳದಿ ಬಣ್ಣದ ಬಾಲವುಳ್ಳ, ಹ. ನೀಲವರ್ಣದ ಒಂದೇ ಕಿವಿಯಿಂದೊಪ್ಪುವ, ಓಹೋ. ಶ್ವೇತವರ್ಣದ ತುರಗದ ಅಗತ್ಯವಿದೆ. ಹ. ಅಂತಹ ತುರಗ ನಿನ್ನಲ್ಲಿದೆ ಎಂಬುದಾಗಿ ತಿಳಿದಿದ್ದೇವೆ. ಆದುದರಿಂದ ಬಂದಿದ್ದೇವೆ. ಹೇಗೆ ಕೊಡುವೆಯಾ? ಏನೋ ಮರಳು ಭಯ ಮುದ್ದು ಭಯ ತಲೆ ಸರಿ ಉಂಟ. ಯಾಕೆ? ಹಸ್ತಿನಾವತಿಯವರ ಒಂದು ಹತ್ತಿರ ದೋಷಕ್ಕೆ ಕುದುರೆ ಬೇಕು ಅಂತ ನಿನ್ನನ್ನು ಕಳಿಸಿದ್ದ ಎಲ್ಲ. ನಿನ್ನ ತಂದೆ ಯಾರಲ್ಲಿ ಸತ್ತಿದ್ದಾರೆ ಅಂತ ನಿಮಗೆ ಗೊತ್ತುಂಟೇನು? ನಿನ್ನ ತಂದೆ ಯಾರಲ್ಲಿ ಸತ್ತಿದ್ದಾರೆ ಗೊತ್ತುಂಟ ನಿಮಗೆ? ಆ ಪಾಂಡವರ ಕುತಂತ್ರದಿಂದ ಕೊಂದವರು. ಅದೇ ರೀತಿಯಾಗಿ ನನ್ನ ಮಗನನ್ನು ನನ್ನ ಮೂಲಕ ಕೊಲಿಸಬೇಕು ಎನ್ನುವಂಥ ದೃಷ್ಟಿಯಿಂದ ನಿನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತೆ ನೀನು ಅವರ ಒಳ್ಳೆತನ ಅಂತ ಭಾವಿಸಿಕೊಂಡಿದ್ದೀಯ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದಾನೆ, ಕುದುರೆ ಬಿಡು, ಕುದುರೆಯನ್ನು ಕೊಡುವುದಿಲ್ಲ. ನೋಡಿ ಓಹೋ ಸಂತಾನಕ್ಕೆ ಮಾತ್ರ. ಆಹಾ. ಇಲ್ಲವಾದರೆ ಇಲ್ಲಿ ಪರಿಣಾಮವೇ ಬೇರೆ ಆಗ್ತಿತ್ತು. ಏನಾಗ್ತಿತ್ತು? ನಿನ್ನನ್ನು ಇನ್ನು ಮುಂದೆ ಹಾ. ಅವಕಾಶ ಸಿಗುವಾಗ ಏನು ಮಾಡ್ತೀನಿ? ನೋಡಿಕೊಳ್ತೆ. ಎಂತ ನೋಡಿಕೊಳ್ಳುವಾಗ ನಾನು ನೋಡಿಕೊಳ್ತೇನೆ. ಏನು ಆಗ್ತದೆ? ಕಾದು ಹೋಗ್ತದೆ ನೋಡು. ನನ್ನಲ್ಲಿರುವಂತಹ ಮಾಯಾವಿದ್ಯೆಯನ್ನು ಪ್ರಯೋಗಿಸುವಂತೆ ಅದಕ್ಕಾಗಿ ಸಿಡಿಲನ್ನು ಮಿಂಚುತ್ತೇನಂತೆ, ಆಕಾಶದೆಲ್ಲೆಡೆ ಕಪ್ಪು ಮೋಡವನ್ನು ಚೆಲ್ಲುತ್ತೇನಂತೆ, ಮಳೆಯನ್ನು ಸುರಿಸಿ ಪ್ರಯಾಣವನ್ನು ಮಾಡುತ್ತೇನೆ. ¡Venga!
ಕಾರಣ? ಮಗನೇ, ನಮ್ಮ ಕುದುರೆಯನ್ನು ಯಾರು ಅಪಹರಿಸಿದಾರಂತೆ. ಅಡಮಾಡುವುದು ಸರಿಯಲ್ಲ. ಆ ಸೇನೆಯನ್ನು ಎದುರಿಸುವುದಕ್ಕಾಗಿ ಮುಂದುವರಿಯೋದು. ಗೆಲುವ ರಾಕ್ಷಸ ನಮ್ಮ ನಗರವನ್ನು ಪ್ರವೇಶಿಸಿ ಕುದುರೆಯನ್ನು ಕದ್ದು ಅಪಹರಿಸುತ್ತಿದ್ದೀಯಲ್ಲ, ಯಾರು ನೀನು? ಇಂತಹ ಕೆಲಸ ಮಾಡಲು ಹೇಳಿದವರು ಯಾರು? ಬೇಗ ತಿಳಿಸು. ಮೇಘನಾದರೂ ಕೆರಳುವುದಾ? ನಿಮ್ಮ ಅಶ್ವವನ್ನು ಮಾಯಾ ವಿದ್ಯೆಯಿಂದ ಕೊಂಡೊಯ್ದಾನೆ ನಾನು. ಸಾಮರ್ಥ್ಯವಿದ್ದರೆ ಬಿಡಿಸಿಗೋ. ಬಾ ಮುಂದೆ. ಭೀಮಸೇನೇನು ನಿನಗೆ ಬಹಳ ತಲೆಗೆ ಅಡರಿದಲ್ಲ. ಏನೋ ಏನೋ
ಗೌರವವನ್ನು ಕೊಂದೆ ಎನ್ನುವಂತಹ ಒಂದು ದೃಷ್ಟಿಯಿಂದ ನನ್ನ ಎದುರಿಗೆ ಬಂದವ ನಿಂತು ಅಂದು ತನ್ನ ಹೆಂಡತಿಯಾದಂತಹ ದ್ರೌಪದಿಯ ಸೀರೆ ಎಳೆಯುವಾಗ ತಲೆ ಕೆಳಗೆ ಹಾಕಿ ಕುಳಿತವ ಎಲ್ಲವೋ ಪಾಪಭಂಗವನ್ನು ಮುಗಿಸಿದವನು ಭೀಮಸೇನ. ನಿನ್ನ ತಲೆಯಲ್ಲಿ ಅದೇ ಇರುವುದು. ಅದರಿಂದ ಕೇಳ್ತಾನೆ, ಎಲ್ಲಿಯಾದ್ರೂ ಮಾನಸಿಕ ಮಾಡ್ಲಿಕ್ಕೆ ಹೋಗು. ಅದು ಬಿಟ್ಟು ಕೈಯಲ್ಲಿ ಗದೆ ಹಿಡಿದು ನನ್ನ ಎದುರಿಗೆ ಬಂದು ನಿಂತ್ರೆ ನಿನ್ನ ತಲೆ ವಿಷಯ ಧರ್ಮಮೂಲವರಿಯೇ ನೀನು ಸಾವಧಾನದಿಂದ ನಿನ್ನಲ್ಲಿ ತುರಗ ಕೇಳುವುದಕ್ಕೆ ಜನ ಕಳಿಸಿದ್ದೆ. ಆದರೆ ಏನು ಕೊಡುವುದಿಲ್ಲ ಅಂತ ದರ್ಪವನ್ನ ಮಾಡಿದೆ. ನನ್ನ ಕುದುರೆ ಒಳ್ಳೆ ಕಾರ್ಯಕ್ಕೆ ಬೇಕಾಗಿ ಅಶ್ವಮೇಧದ ತುರಗ ಬೇಕು ಎಂಬುದಾಗಿ. ನೀವು ಪಾಪ ಮಾಡಿದಕ್ಕೆ ನಾವು ಕುದುರೆ ಕೊಡುವುದು ಒಳ್ಳೆ ಕಾರ್ಯವ ಅಲ್ಲ, ನಾವು ಪಾಪ ಮಾಡಿದಕ್ಕೆ ನಿನ್ನ ಕುದುರೆ ಕೊಡುವುದು ಒಳ್ಳೆಯದಲ್ಲದಿದ್ರು ನಮಗೆ ಆ ಕುದುರೆ ಬೇಕು. ಯಾಕೆ ಗೊತ್ತಾ? ಅಂತಹ ವಿಶಿಷ್ಟವಾದಂತಹ ತುರಗ ಆ ಯಾಗಕ್ಕೆ ಬೇಕು ಅಂತ ಒಳ್ಳೆಯದಾಗಿ ವೃಷಕೇತುವನ್ನ ಕಳುಹಿಸಿದೆ. ಆದರೆ ದರ್ಪ ಮಾಡಿದೆ. ಆದರೂ ಕೂಡ ಹೇಳ್ತಾ ಇದ್ದೇನೆ, ಒಳ್ಳೆಯ ಮಾತಿನಿಂದ ಕುದುರೆಯನ್ನು ಕೊಡದ ಕಾರಣ ತಪ್ಪಿಸಿಕೊಂಡು ಹೋಗಿದ್ದೇವೆ. ಶರಣಾಗತಿ ನಿನಗೆ ಒಳ್ಳೆಯದು. ಇಲ್ಲದಿದ್ದರೆ ಶತಗಜತ್ರಾಣಿ ಭೀಮಸೇನನ ರುಧಿರ ಮುಖ್ಯ ರುಚಿ ತೋರಿಸಿ. ನಿಮ್ಮದೊಂದು ನಾಟಕ ಎಲ್ಲ ನಾನು ಸೋತ ಹಾಗೆ ಮಾಡ್ತೇನೆ. ನೀನು ಹೇಳಿ ಬಾ, ನಾನು ಅವನಿಗೆ ಬಿಟ್ಟು ಕೊಡ್ತೇನೆ. ನೀನು ಅವ ಪೆಟ್ಟಿನಿಂದ ಓಡ್ಲಿಕ್ಕೆ ರೆಡಿ ಆಗಿದೆ. ಅಷ್ಟರ ಹೊತ್ತಿಗೆ ನೀನು ಬಂದಿಯಲ್ಲ, ನಿನ್ನನ್ನು ಅವತ್ತೊಮ್ಮೆ ಬಂದಿದೆಯಲ್ಲ, ಈಗೇನು ಮನಸ್ಸಲ್ಲಿ ಏನಿದೆ? ಈಗೇನು ಹೇಳಿದ್ರೆ ಆ ಭಾಷೆ ಅರ್ಥ ಆಗುದಿಲ್ಲ. ಒಮ್ಮೆ ಹೇಳಿದೆ, ಮತ್ತೊಮ್ಮೆ ಬಂದಿದ್ದೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಹಿಂದೆ ಹೋದ್ರೆ ಬದುಕು ಕಲಿತು ಕುದುರೆ ಬಿಟ್ಟುಕೊಳ್ಳಿ. ನಿನ್ನ ಧೈರ್ಯ ನಾನು ಅವತ್ತೇ ಹೇಳಿಲ್ವಾ? ಏನು? ಹೇಗೆ ಹೇಳಿದ್ದು? ಏನು? ನೋಡಿಕೊಳ್ತೇನೆ ಅಂತ. ಹೇಗೆ ನೋಡಿಕೊಳ್ತೇನೆ? ನೋಡಿಕೊಳ್ಳುತ್ತೇನೆ. ನೀನು ಕೊಲ್ಲಿಕ್ಕೆ ನೀನು ಆಗ್ಲಿಲ್ಲ ಆಯ್ತಾ? ನೋಡ್ಲಿಕ್ಕೆ ತರಳ ನಾನು. ನನ್ನ ಸಾಮರ್ಥ್ಯಕ್ಕೆ ಸಣ್ಣದನವಿಲ್ಲ. ಎಲ್ಲ ಮುಂದೆ
ಸರಿಸಕ್ಕೈ ತಂದಾಗ ನೃಪನನು ಕನಿಕರದಿ ಉಪಚರಿಸೆ ಎಚ್ಚರ ಬರಲುದ ಕಂಡು ಎಚ್ಚರ ಬರಲುದ ಕಂಡು ವೀರ ವೃಷಗೇದ ನೀ ಧರೆಯೊಳೊರಗಿದ ಎಲ್ಲ ಕರುಣೆಯೊಳು ಉಪಚರಿಸಿ ಪರಿಪೂರ್ಣನಾದಿ ದುರದಾಸೆ ಮುಂದಿಲ್ಲ ಹರಿಯ ಕಾಣುವದವಗ ದುರದಾಸೆ ಮುಂದಿಲ್ಲ ಹರಿಯ ಕಾಣುವದವಗ ಇರಿಸದಿರು ಕೋಪವನು ಕರುಣಿಸುವೆ ಹಯವ ವೃಷಕೇತು ನಿನ್ನೊಡನೆ ಹೋರಾಡಿ ಹೋರಾಡಿ ಕೈ ಸೋತವನಿದ್ದೇನೆ ಅಂದ ಮಾತ್ರಕ್ಕೆ ನನ್ನ ಮೇಲೆ ಯಾವ ಕೋಪವನ್ನು ಕೊಡದೆ ನನ್ನನ್ನು ಉಪಚರಿಸಿದವನಿದ್ದೆ. ನಿನ್ನ ಉಪಚರಿಕೆಯಿಂದಾಗಿ ನಾನು ಎದ್ದು ನಿಂತವನಿದ್ದೇನೆ. ಆದರೆ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ನಿಮ್ಮ ಈ ಒಂದು ಅಶ್ವಮೇಧ ಯಾಗಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ. ಆದರೆ ನಮ್ಮ ಊರಿನ ಜನತೆಗೆ ನನಗೆ ಆ ಶ್ರೀಹರಿಯನ್ನು ಕಾಣುವಂತಹ ತವಕವಿತ್ತು, ಹಂಬಲವಿತ್ತು. ಆದ್ದರಿಂದ ಅವನನ್ನು ಬರಮಾಡಿಕೊಳ್ಳಬೇಕಿದ್ರೆ ನಿಮ್ಮನ್ನು ಎದುರಿಸಬೇಕಾದಂತಹ ಸನ್ನಿವೇಶವನ್ನು ನಾವು ಒಳಗೊಂಡಬೇಕಾಯಿತು. ನಿಮ್ಮನ್ನು ಎದುರಿಸಿದ್ರೆ ಆ ಶ್ರೀಹರಿ ನಮ್ಮ ಬಳಿಗೆ ಬರ್ತಾನೆ, ಅದರಿಂದ ನಮ್ಮ ಮಣ್ಣು ಪಾವನವಾಗುತ್ತದೆ ಎಂಬಂತಹ ದೃಷ್ಟಿಯಿಂದ ಅವನನ್ನು ಎದುರಿಸಿದವರಿದ್ದೇವೆ, ನಿಮ್ಮನ್ನು ಎದುರಿಸಿದವರಿದ್ದೇವೆ. ಅಂದ ಮಾತ್ರಕ್ಕೆ ಧರ್ಮ ಕಾರ್ಯಕ್ಕೆ ನಾವು ನಿಮಗೆ ಎಲ್ಲಿಯೂ ಸಹಕಾರವನ್ನು ನೀಡುವವರು. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀವೇನು ಕುದುರೆಯನ್ನು ಕೇಳಿದಿರಾ ಅದನ್ನು ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಯಾಗಕ್ಕೆ ಸಂಪೂರ್ಣ ಬೆಂಬಲವು ನನ್ನಿಂದ ವ್ಯಕ್ತವಾಗ್ತದೆ. ಯಾಗಕ್ಕೆ ನಿನ್ನ ಸಹಕಾರ ಬೇಕು. ಎಲ್ಲರೂ ಕೂಡಿಕೊಂಡು ಮತ್ತೆ ಸಾಗೋಣ. ಮುಂದೆ ಭೃತ್ಯರೆಲ್ಲರ ಸಹಿತ ನರಹಿತ ಧೂರ್ತ ಸಭೆಯ
ಇರುವಂತಹ ಸ್ಥಳ ಸೌಭಾಗ್ಯಕ್ಕೆ ಯಾರೆಂದು ಕೇಳಿಕೊಳ್ಳಬಲ್ಲೆ. ಅನುಸಾಲ್ವ ದೈತ್ಯ ಅಂತ ಕೇಳಬಲ್ಲ. ನಾನೇ ಸರಿ ಹೊರಡು ಬಂದಂತಹ ಕಾರ್ಯಕಾರಣ ಅದೇ ಕವಿತೆ ಎಲ್ಲಿ ನಂತ್ರಿ ಸೇನಾಧಿಪತಿಗಳೇ ಬರಲಿ ಸಭೆಗೆ. ಎಂದಿನಂತೆ ಇಂದು ಕೂಡ ಸಭಾಪ್ರವೇಶ ಮಾಡಿದ್ದೇನೆ. ಈ ಸೌಭಾ ದೇಶದಲ್ಲಿ ಅನುಸಾಲ್ವನೆಂಬ ಹೆಸರಿನಿಂದ ಮೆರೆಯುತ್ತಿದ್ದೇನೆ. ನಮ್ಮ ಹೆಸರು ಕೇಳಿದರೆ ಸಾಕು ದರೆಯ ಜನರು ಅಲ್ಲದೆ ದಿವದ ದೇವತೆಗಳು ಕೂಡ ಗಡಗಡನೆ ನಡುಗುತ್ತಿದ್ದಾರೆ. ಆದರೆ ಹಿಂದಿನ ಯೋಚನೆ ಮಾಡಿದಾಗ, ಇಂದಿನ ಘಟನೆಗಳನ್ನು ಯೋಚನೆ ಮಾಡಿದಾಗ ಹಿಂದಿನ ಘಟನೆಯನ್ನು ಯೋಚಿಸಿದಾಗ ನನ್ನ ಅಣ್ಣನಾದಂತಹ ಸಾಲ್ವನನ್ನು ಆ ಕಪಟಿ ಕೃಷ್ಣ ಮೋಸದಿಂದ ಕೊಂದಿದ್ದಾನೆ. ಅವನನ್ನು ಕೊಲ್ಲದೆ ನನಗೆ ನೆಮ್ಮದಿ ಇಲ್ಲ. ಅದರಿಂದ ಮಂತ್ರಿ ಸೇನಾಧಿಪತಿಗಳೇ, ಏನು ನಿಮ್ಮ ಅಭಿಪ್ರಾಯ? ಕಪಟಿ ಕೃಷ್ಣನನ್ನು ಮಧ್ಯಮದಲ್ಲಿ ಅವನ ಶಿರವನ್ನು ಕಡಿದು ಭೂತಗಂಗೆಯಲ್ಲಿ ಔತಣವನ್ನು ನೀಡುತ್ತೇನೆ. ಸೇನೆಯನ್ನು ಸಿದ್ಧಪಡಿಸಲು ಅನುಮತಿ ನೀಡಿ. ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಹಾಗಾದರೆ ತೆರಳೋಣ ಕಡೆಗೆ.
ಸೇನಾಧಿಪತಿಗಳೇ, ಒಂದು ತಲುಪಿದಂತಹ ಸ್ಥಳ ಇದುವೇ ಹಸ್ತಿನಾಪುರ. ಅದು ಕಾಣುತ್ತಿದೆಯಲ್ಲ, ಶೃಂಗರಿಸಲ್ಪಟ್ಟ ಕುದುರೆ. ಈ ಕುದುರೆಯನ್ನು ಬಂಧಿಸಿದರೆ ಒಂದು ಪಾಂಡವರ ಕುದುರೆ. ಇದನ್ನು ಬಂಧಿಸಿದರೆ ಕೃಷ್ಣ ಬಂದೇ ಬರುತ್ತಾನೆ. ಹಾಗಾಗಿ ಬಂಧಿಸೋಣಂತೆ. ಬಂಧಿಸೋಣ. ಮರುಗಿಗರ ಮುಗಿಯುತ್ತ ಧರ್ಮಜ ಧರ್ಮಜ ಹರಿಯೇ ಗರುಣವ ದೋರಿಯಾಗದ ದುರಗವನು ನೀ ಬಿಡಿಸು. ಧನುಜನಿಗೊರೆದು ನೀತಿಯನು ಯಾಗ ದೀಕ್ಷಿತನಾಗಿ ಹೊರಟಂತಹ ಧರ್ಮರಾಜ ಅಶ್ವವನ್ನು ಕಟ್ಟಿ ಹಾಕಬೇಕು ಅಂತ ಹೇಳುವ ಕಾರಣಕ್ಕಾಗಿ ನಮ್ಮವರು ಕುದುರೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡಿ ಈಗ ಬಂದಂತಹ ವದಂತಿ ಕುದುರೆಯನ್ನು ಅನುಸಾಳ್ವ ಎಂಬಾತ ಸಾಳ್ವ ವಂಶಸ್ಥ ಕಟ್ಟಿ ಹಾಕಿದ್ದಾನಂತೆ. ಏನು ಮಾಡೋಣ? ಆಪತ್ಕಾಲದಲ್ಲಿ ಸಹಕರಿಸುವವರು ಯಾರೂ ಇಲ್ಲದಾಯಿತು. ಅಯ್ಯೋ, ಇದ್ದಾನಲ್ಲ ಒಬ್ಬ ಜಗತ್ತನ್ನೇ ರಕ್ಷಿಸುವಂತಹ ಕೃಷ್ಣ ಪರಮಾತ್ಮ. ಅವನನ್ನೇ ಧ್ಯಾನಿಸ್ತಾ ಧ್ಯಾನಿಸ್ತಾ ಆ ಕೃಷ್ಣನ ಬರುವಿಕೆಯನ್ನೇ ಕಾಯ್ತಾ ಇದ್ದೇನೆ. ಕೃಷ್ಣ ಕೃಷ್ಣ ಕೃಷ್ಣ. ಮರುಳರದ ಮೂರ್ಖಂಗೆ ಬೋಧೆಯೇ ದುರುಳನ ಅನುಸಾಲ್ವ ದೈತ್ಯನು. ದುರುಳನ ಅನುಸಾಲ್ವ ದೈತ್ಯನು ಕರೆಸುದಲಿ ನಮ್ಮವರನು ಗೆಲುದು ಹಯ ತರುವೆ ಎನ್ನುತ್ತಲೀ ಧರ್ಮಜ. ಧರ್ಮಜ, ಲೋಕವೇ ನಿನ್ನನ್ನು ಕೊಂಡಾಡುತ್ತಾ ಇದೆ ಧರ್ಮಜ ಎಂಬುದಾಗಿ. ಯಾಕೆ ಹೇಳು? ನಿನ್ನಲ್ಲಿ ಯಾವುದೇ ರೀತಿಯ ವಂಚನೆ ಇಲ್ಲ. ಧರ್ಮದ ದಾರಿ ಬಿಟ್ಟ ಅಧರ್ಮ ಏನು ಎಂಬುದನ್ನು ತಿಳಿಯದಂತಹ ನೀನು ಸಂಕಟಕ್ಕೆ ಒಳಗಾಗಿದ್ದೀಯ. ಅಯ್ಯ ಮರುಳೇ, ಆರಂಭದಲ್ಲಿ ನಿನ್ನ ಯಾಗಕ್ಕೆ ವಿಘ್ನ ಬಂತು ಎಂಬುದಾಗಿ ಯೋಚಿಸಬೇಡ. ನನ್ನ ಅಣ್ಣನಾದಂತಹ ಬಲಭದ್ರದೇವನಿಂದ ಅಪ್ಪಣೆಯನ್ನು ಪಡೆದು ನನ್ನವಳಾದಂತಹ ರುಕ್ಮಿಣಿಯ ಸಮೇತವಾಗಿ ಇಲ್ಲಿಗೆ ಬಂದವನಿದ್ದೇನೆ. ನೀನು ಚಿಂತಿಸುವಂತಹ ಅಗತ್ಯವಿಲ್ಲ. ಕಟ್ಟಿ ಹಾಕಿದಂತ ಅವನನ್ನು ವಧಿಸಿ ಕುದುರೆಯನ್ನು ತರುವವರು ಯಾರಿದ್ದಾರೆ ನಮ್ಮಲ್ಲಿ? ಅಯ್ಯ ಪರಮಾತ್ಮ, ನಮ್ಮೊಂದಿಗೆ ಈಗ ಯಾರೂ ಇಲ್ಲದಂತಹ ಈ ಸ್ಥಿತಿಯಲ್ಲಿ ನಿನ್ನನ್ನೇ ಮೊರೆ ಹೋಗ್ತೇನೆ ಸ್ವಾಮಿ. ನೀನೇ ನಮ್ಮನ್ನು ರಕ್ಷಿಸಬೇಕು. ಇದ್ದಾರಲ್ಲ ನಮ್ಮ ಆ ಕುದುರೆಯನ್ನು ಹೇಗಾದ್ರೂ ಮಾಡಿ ತರಬೇಕು ಕೃಷ್ಣ ಪರಮಾತ್ಮ. ಯೋಚಿಸ್ತೇನೆ. ನೀನು ಇದ್ದುಕೋ. ಶುಭವಾಗಲಿ. ನಮ್ಮಲ್ಲಿ ಧೀರಯ್ಯ ಬಂದವನು
ಅರ್ಜುನನಿದ್ದೇನೆ. ಮೂರು ಲೋಕದ ಗಂಡ ಹ, ಅಯ್ಯ, ಹ. ನೀವೇ ಹೊರಟಂತಹ ಯಾಗ ಯಾವ ಪೂರ್ವ ಸಿದ್ಧತೆಗಾಗಿ ಹುಡುಕಿದಂತಹ ಅಶ್ವವೇನೋ ನಮಗೆ ಸಿಕ್ಕಿದೆ. ಅದನ್ನು ಕರೆ ತರುವರಷ್ಟರಲ್ಲಿ ಸಾಲನೆನ್ನುವ ಬಂಧಿಸಿದ್ದಾನಂತೆ. ಅವನನ್ನ ಎದುರಿಸಿ ಮೂರು ಲೋಕದ ಗಂಡ ಎಂಬುದಾಗಿ ಮತ್ತೊಮ್ಮೆ ನೀನು ಎನಿಸಿಕೊಳ್ಳಬೇಕಾಗಿದೆ. ಆ ಕುದುರೆಯನ್ನ ಬಿಡಿಸಿಕೊಂಡು ಬಾ. ಆಶೀರ್ವದಿಸು. ನೀನು ಎಂಬ ಮುಂದೆ ಸಾಧ್ಯವಾದರೆ ಬಿಡಿಸು, ಇಲ್ಲದಿದ್ದರೆ ನಿನ್ನನ್ನು ಗಟ್ಟಿ ಹಾಕುತ್ತೇವೆ. ನಿನ್ನಲ್ಲಿ ಹೆಚ್ಚು ಮಾತಿಲ್ಲ, ಬಾ ಮುಂದೆ. ಬಂದವನು ಸಾಮಾನ್ಯನೇ ಭಾವಿಸಬೇಡ. ಏನು ಬಂದವನ ಪಾರ್ಥ. ಎಲ್ಲ ಪಾರ್ಥ ಶೌರ್ಯವ ನಿನ್ನ ಪರಾಕ್ರಮ ಏನನ್ನುವುದು ನಾನು ಚೆನ್ನಾಗಿ ಬಲ್ಲವನು. ಮತ್ಸ್ಯ ನಗರದಲ್ಲಿ ಬೃಹನ್ನಳೆಯ ವೇಷದಲ್ಲಿ ನೃತ್ಯ ಕಲಿಸಿದವನಲ್ಲವೇ ನೀನು? ನಿನ್ನ ಪರಾಕ್ರಮ ಏನಿರ್ಬೋದು ಅಂತೇಳಿ ನಾನು ಚೆನ್ನಾಗಿ ಬಲ್ಲವನಿದ್ದೇನೆ. ವ್ಯರ್ಥವಾಗಿ ಸಾಯಬೇಡ. ಎಲ್ಲಿ ನಿನ್ನ ಕೃಷ್ಣ ಕಳಿಸೋ. ಸೋತನಂತೆ. ಹಾಗಿದ್ರೆ ಆ ದುಷ್ಟನನ್ನು ಗೆಲ್ಲುವರು ನಮ್ಮಲ್ಲಿ ಯಾರಿದ್ದಾರೆ?
ನಮ್ಮವರ ಸಾಲ ಐತೆ, ಚಿಂತೆ ಬಿಡು, ಆಜ್ಞೆ ಕೊಡು. ಇನ್ನು ನೀನು ಎಲೆಯನವಿದ್ರೂ ಕೂಡ ಅನುಭವ ನಿನಗೆ ಬೇಕಾದಷ್ಟಿದೆ. ನಿನ್ನ ಜೊತೆಯಲ್ಲಿ ಮಾವನದಂತ ನಾನು ಗುರುತು ಕೂಡ ಬರ್ತೇನೆ. ಮುಂದುವರಿ. ಲೋಕದಲ್ಲಿ ಧರ್ಮ ಏನು ಅಧರ್ಮ ಏನು ಎಂಬುದು ತಿಳಿಯದಂತ ನೀವು ನಿನ್ನಲ್ಲಿ ಧರ್ಮವನ್ನು ಬೋಧಿಸಿದ್ರೆ ಏನು ಫಲ ಏನು ನಮಗೆ ಬೇಕಾದ ಅದಲ್ಲ. ಮತ್ತೆ ಯಾವ ಹೊತ್ತಿನಲ್ಲಿ ನಾವು ನಮ್ಮ ಯಾಗವನ್ನು ಆರಂಭಿಸಬೇಕು ಅಂತ ಇದ್ದೇವೋ ಅದೇ ಹೊತ್ತಿಗೆ ನಮ್ಮ ಯಾಗ ಆರಂಭ ಆಗಬೇಕು, ಮುಗಿಸುವ ಹೊತ್ತಿಗೆ ನಾವು ಮುಗಿಸಬೇಕು. ಇದು ನಮ್ಮ ಒಂದು ರೀತಿಯ ಕಟ್ಟುಪಾಡು. ಆದ್ದರಿಂದ ಕುದುರೆಯನ್ನು ಬಿಟ್ಟು ಕೊಡುತ್ತೀಯಾ ಅಲ್ಲ ಚಕ್ರಕ್ಕೆ ಸಿಲುಕಿ ಸಾಹಿತ್ಯ? ಯಾರಿಗೆ ಬೇಕಾದ ಕುದುರೆ? ನನಗೆ ಕೃಷ್ಣ, ಯಾರಿಗೆ ಬೇಕಾ ನಿನ್ನ ಕುದುರೆ? ಪಾಂಡವರ ಕುದುರೆಯನ್ನು ಕಟ್ಟಿ ಹಾಕಿದ್ರೆ ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಬಿಡು, ಬೇರೆ ಪ್ರಾಣಿ ನಿನಗೆ ಕೊಡ್ತೀರಾ? ಬೇರೆ ಪ್ರಾಣಿ ನನಗೆ ಅಗತ್ಯವಿಲ್ಲ. ಪಾಂಡವರ ಬಳಿ ಇದ್ದ ಕುದುರೆ ಅದನ್ನು ಹಿಡಿದರೆ ನೀನು ಬಂದೇ ಬರ್ತಿ ಅಂತ ನನಗೆ ಗೊತ್ತುಂಟು. ಮೂಗನ್ನು ಹಿಡಿದ್ರೆ ದೇಹವೇ ಬರ್ತಾರಲ್ಲ, ಅದೇ ತರ ನೀನು ಪಾಂಡವರ ಪಕ್ಷಪಾತಿ ಅಲ್ವೇ? ಭಾವ ನಿನ್ನಂತವರಿಗೆ ಏನು ಅಲ್ಲ, ಅವರಿಗೆ ನಾನು ಮಹಾನುಭಾವ. ಯಾವ ಭಾವ? ಸಂಬಂಧದಲ್ಲಿ. ಹಾಗಾಗಿ ನನ್ನ ಅಗ್ರಜನಾದಂತಹ ಸಾಲ್ವನನ್ನು ಕೊಂದ ದ್ವೇಷ ನನಗೂ ಈಗಲೂ ಇದೆ. ಇದು ಹಳೆಯ ದ್ವೇಷ. ಹಳೆಯ ದ್ವೇಷ. ಹಾಗಾಗಿ ಬಾ ಮುಂದೆ. ನಿನ್ನ ಜೀವನ ಈ ದ್ವೇಷ ಸಾಧನೆಯಲ್ಲೇ ಮುಗೀತಲ್ಲ, ಇನ್ನು ಹಾಗೆ ಆಗ್ಲಿ. ಕುದುರೆಯನ್ನು ಬಿಟ್ಟು ಕೊಡದಿದ್ರೆ ಕೊಡುದಿಲ್ಲ. ಆ ಕುದುರೆಯನ್ನು ಬಿಡಿಸಿಕೊಂಡು ನಿನ್ನನ್ನು ಕಟ್ಟಿಕೊಂಡು ಹೋಗ್ತೇನೆ ನೋಡುವಾಗ.
ಪಾಲಕ ಈ ಹಿಂದೆ ಓಡಿ ಹೋಗಿದ್ಯಲ್ಲ, ಇನ್ನು ಬೇಕಾ ನಿನಗಿದು? ನಿನ್ನ ಪದ್ಮನಾಭರೇ ದಿಕ್ಕೆಟ್ಟು ಓಡಿ ಹೋಗಿರುವಾಗ ನಿನಗಿದು ಬೇಕಾ? ವ್ಯರ್ಥವಾಗಿ ಸಾಯಬೇಡ, ಹೋಗು. ಆ ಶ್ರೀಹರಿಯನ್ನು ಸೋಲಿಸಿರಬಹುದು, ಆದರೆ ಈಗ ಹಾಗಲ್ಲ. ಸಕಲ ಸಜ್ಜತೆ ಮಾಡಿ ಬಂದಿದ್ದೇನೆ. ಓಹೋ, ಏನು? ಬಾ ಬಂದ್ರೆ. ಈತನನ್ನು ಬಂಧಿಸಿ ಶ್ರೀಹರಿಯ ಪಾದಕ್ಕೊಪ್ಪಿಸುತ್ತೇನೆ.
ಮಹಾಯಾಗದ ಶವವನ್ನು ಕೊಂಡೊಯ್ದ ಈ ದುರುಳನ ಹೆಡಮುರಿ ಕಟ್ಟಿ ಬಂಧಿಸಿ ನಿನ್ನ ಪಾದಬುಡಕನ್ನು ಒಪ್ಪಿಸಿದ್ದೇನೆ. ಈತನನ್ನು ನಿನ್ನ ಮನವಂತಂತೆ ಶಿಕ್ಷಿಸು. ಮೆಚ್ಚಿದೆನೋ ಮೆಚ್ಚಿದೆ ಮೆಚ್ಚಿದೆನೋ ಫಳಿ ಫಳಿರೆ ಕರ್ಣಜ ಮೆಚ್ಚಿದೆ ಮೆಚ್ಚಿದೆನು ಬಳಿ ಬಳಿರೆ ಕರ್ಣಜ ಮೆಚ್ಚಿದೆ ಉಚ್ಚರಿದ ದಂತದಲ್ಲಿ ನಡೆದಿಗೆ ನೀನು ಹೆಚ್ಚಿನವ ನೀನಹುದು ದೈತ್ಯನ ಬೆಚ್ಚಿಸಿರುವೆ ದೈತ್ಯನ ಬೆಚ್ಚಿಸಿರುವೆ ಹೆಚ್ಚಿನವ ನೀನಹುದು ದೈತ್ಯನನ್ನು ಬೆಚ್ಚಿಸಿರುವೆ ಬೆಚ್ಚಿದೆನು ಬಳಿ ಬಳಿರೆ ಕರ್ಣಜ ಮೆಚ್ಚಿದೆ ಅಭಿವಾದನಾಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ವರ್ತಂತೆ ಆಯುರ್ಧ್ಯಾಯೇಷು ಬಲಃ. ಹಿರಿಯವರು ಹೇಳಿದಂತಹ ಮಾತು. ಮಗು, ನಿನ್ನ ಈ ಚಾಕೆ ಚಕ್ಯತೆಯ ಕೆಲಸ ಅರ್ಥ ಆಗ್ತಾ ಇದೆ. ನಿನ್ನ ತಂದೆಯನ್ನು ಕಳೆಗೊಂಡಂತಹ ನೀನು ಯಾವ ರೀತಿಯಲ್ಲಿ ನಿನ್ನ ತಂದೆಯನ್ನು ಪ್ರಾರ್ಥಿಸಿದ್ದಿ, ದಿನನಿತ್ಯವೂ ಎದ್ದು ನಮಿಸಿದ್ದಿ ಎಂಬುದಕ್ಕೆ ನಿನ್ನ ಈ ಕೆಲಸ ಕಾರ್ಯವೇ ಒಂದು ರೀತಿಯ ಉತ್ತರ. ಯಾರು ಗುರು ಹಿರಿಯರನ್ನು ಬೆಳಿಗ್ಗೆ ಎದ್ದು ಪೂಜೆ ಮಾಡುತ್ತಾರೋ, ನೆನೆದುಕೊಳ್ಳುತ್ತಾರೋ, ಅವರಿಗೆ ಆಯುಷ್ಯ, ವಿದ್ಯೆ, ಯಶಸ್ಸು, ಬಲ ಇವೆಲ್ಲವೂ ಕೂಡ ಬರುತ್ತದೆಯಂತೆ. ಇದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವ ನೀನು. ಮಗು, ಆ ದುಷ್ಟನನ್ನ ಎಡೆಮುರಿ ಕಟ್ಟಿಕೊಂಡು ಇಲ್ಲಿಗೆ ಬಂದಿದ್ದೀಯಲ್ಲ, ಇದು ದಾನಶೂರ ಕರ್ಣ ಎಂಬುದಾಗಿ ಕರೆಕೊಂಡಂತಹ ನಿನ್ನ ತಂದೆಯ ಕಿರೀಟಕ್ಕೆ ಕೀರ್ತಿ ಪತಾಕೆ ಎಂಬಂತೆ ಲೋಕಕ್ಕೆ ಕಾಣುತ್ತಾ ಇದೆ. ಅಯ್ಯ, ಇದಕ್ಕೆ ಹೇಳುವುದು ನೋಡು, ಮೊಳಕೆಯಲ್ಲಿ ಬೆಳೆಯ ಸಿರಿ ಎಂಬುದಾಗಿ. ನಿನ್ನ ಪೌರುಷ ಏನು, ಇನ್ನೂ ಕೂಡ ಲೋಕಮುಖಕ್ಕೆ ನಿನ್ನ ಸಾಮರ್ಥ್ಯ ಏನು ಎಂಬುದನ್ನು ತೋರಿಸಿಕೊಡಲಿಕ್ಕೆ ನೀನು ಇದ್ದಿ. ಮುಂದಿನ ದಿನದಲ್ಲಿ ನೀನು ಲೋಕ ಪ್ರದೀಪನಾಗಿ ಮೆರೆ ಕಟ್ಟಿ ತಂದಿದ್ದೀಯಲ್ಲ, ನೀನು ಮಾಡಿದಂತಹ ಕೆಲಸಕ್ಕೆ ಶಹಬಾಸ್ ಮಗನೇ ಶಹಬಾಸ್. ಮುರಗರನು ವೃಷಗೆ ತನನು ಪೊಗಳುತ್ತಲಿರಲು ಮುರಹರನು ವೃಷಕೇತನನು ಪೊಗಳುತ್ತಲಿರಲು ಧರೆಯೊಳಗೆ ಮಲಗಿರ್ದ ಖಳಗೆ ಸ್ಮೃತಿ ಬರಲೋ ಧರೆಯೊಳಗೆ ಮಲಗಿರ್ದ ಖಳಗೆ ಸ್ಮೃತಿ ಬರಲೋ ದುರುಳತನವನು ನಾನು ಪೂರ್ವ ಕರ್ಮದಿಗೈದೆಯೇ ದುರುಳತನವನು ನಾನು ಪೂರ್ವ ಕರ್ಮದಿಗೈದೆಯೇ ಹರಿ ನಿನ್ನ ಪಾಂಡವರ ನೋಯಿಸಿದ ಪರಿಯ ಹರಿ ನಿನ್ನ ಪಾಂಡವರ ನೋಯಿಸಿದ ಪರಿಯ ಮರೆತು ಮನ್ನಿಸುತ್ತನ್ನ ಕರುಣದೊಳಗೆ ಉದ್ಧರಿಸೋ ಮರೆತು ಮನ್ನಿಸುತ್ತನ್ನ ಕರುಣದೊಳಗುದ್ಧರಿಸೋ ಶರಣನಾಗಿಹೆನೆಂದು ಪದವ ಪಿಡಿದಿರಲು ದೇವಾಗ
ಶ್ರೀಕೃಷ್ಣ, ನಿನ್ನ ಪಾಂಡವರನ್ನು ನಾನು ನೋಯಿಸಿದೆ. ನನ್ನ ಸರ್ವ ತಪ್ಪನ್ನು ಮನ್ನಿಸು. ಪೂರ್ವ ಜನ್ಮದಲ್ಲಿ ಗೈದ ಪಾಪ ಇಂದು ನನ್ನನ್ನು ಕಾಡುತ್ತಾ ಇದೆ. ಕೃಷ್ಣ, ನನ್ನನ್ನು ತಪ್ಪನ್ನು ಕ್ಷಮಿಸು ದೇವಾ. ಹರಿಯು ಕರುಣ್ಯದಿ ಧನುಜನ ಬಿಡಿದೆತ್ತಿ ವರದನು ಧೈರ್ಯವ ನಮಗೆ. ಇರಿಸೇನು ದ್ವೇಷವ ಕರ್ಮ ಕಾರ್ಯದಿ ನೀನು. ಇರಿಸೇನು ದ್ವೇಷವ ಧರ್ಮ ಕಾರ್ಯದಿ ನೀನು. ನೆರವಾಗು ಬೇಡುವೆ ವಿವರಗಳೆಲ್ಲವ. ಹರಿಯು ಕಾರುಣ್ಯದಿ ಧನುಜನ ಪಿಡಿದೆತ್ತಿ ವರೆದನು ಧೈರ್ಯವ ನಮಗೆ. ಸೋತಂತ ನಿನ್ನನ್ನ ಕೈ ಹಿಡಿದು ಎಬ್ಬಿಸಿದ್ದೇನೆ. ನಿನಗೆ ಬಿಗಿದಂತಹ ಅದೇನು ಕಟ್ಟಿದ್ದಾನೋ ಅದೆಲ್ಲವನ್ನೂ ಕೂಡ ಸಡಿಲಗೊಳಿಸಿದ್ದೇನೆ. ಅಯ್ಯ, ಒಂದು ಮಾತು ಹೇಳುತ್ತೇನೆ ನಿನಗೆ. ದ್ವೇಷ ಎನ್ನುವಂತ ಒಂದು ಶಬ್ದ ಇದ್ರೆ ಅದನ್ನು ನೀನು ನಿನ್ನ ಅರ್ಥ ಕೋಶದಲ್ಲಿಯೇ ತೆಗೆದು ಹಾಕು. ದ್ವೇಷದಲ್ಲಿ ಮನುಷ್ಯರಾದ ಜೀವಿಯೊಂದು ಕೂಡ ಏನನ್ನೂ ಕೂಡ ಸಾಧಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಬದಲಾಗಿ ಲೋಕವನ್ನ ಪ್ರೀತಿಯಿಂದ ಗೆಲ್ಲಬಹುದು. ಹಾಗಿದ್ರೆ ದ್ವೇಷದ ಬದಲಾಗಿ ಅಲ್ಲಿ ಪ್ರೀತಿಯನ್ನು ಸೇರ್ತಿಸು. ಪ್ರೀತಿಯಷ್ಟು ದೊಡ್ಡದಾದದ್ದು ಲೋಕದಲ್ಲಿ ಯಾವುದೂ ಕೂಡ ಇಲ್ಲ. ಅದಕ್ಕೆ ತಲೆಬಾಗದವನು ಯಾರೂ ಇಲ್ಲ. ಹಾಗಿರುವಾಗ ಇನ್ನು ಮುಂದೆಯೂ ಕೂಡ ನಿನ್ನ ಸಹಕಾರ ನಮಗೆ ಬೇಕು. ನಡೆಯುವಂತ ಯಾಗಕ್ಕೆ ನಿನ್ನಂತವರು ನಮ್ಮ ಜೊತೆಯಲ್ಲಿದ್ರೆ ನಮಗೆ ಒಂದು ರೀತಿಯಲ್ಲಿ ಆನೆಬಲ ಬಂದಂತೆ. ಯಾಕೆ ಹೇಳು? ಎಲ್ಲ ವಿದ್ಯೆಗಳನ್ನು ಬಲ್ಲವರು ನೀವು, ನುರಿತವರು ನೀವು. ಎಲ್ಲಾ ರೀತಿಯ ವಿದ್ಯೆಗಳು ನಿಮಗೆ ಗೊತ್ತುಂಟು. ನಾವು ಹಾಗಲ್ಲ. ನಾವು ಧರ್ಮದ ದಾರಿಯಲ್ಲಿ ನಡೆಯುವವರು. ಒಂದು ವೇಳೆ ನಮ್ಮ ಎದುರಲ್ಲಿ ಅಧರ್ಮಿ ಎಂಬುದು ಗೊತ್ತಾದ್ರೆ ಅಲ್ಲಿ ನೀವು ಅಧರ್ಮದಿಂದ ಕೂಡ ಅವನನ್ನು ಸರಿಪಡಿಸಿಕೊಂಡು ಧರ್ಮದ ದಾರಿಗೆ ಕರೆದರಲ್ಲಿ ನಿನ್ನಂತವರು ಯಶಸ್ವಿಯಾಗುತ್ತಾರೆ ಖಂಡಿತ. ಅಯ್ಯ, ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಅಂದ್ರೆ ಪಾಂಡವರ ಜೊತೆಯಲ್ಲಿ ಸೇರಿ ಮುಂದಿನ ದಿನ ನಿಮ್ಮ ಸಹಕಾರವನ್ನು ನಾನು ಕೇಳಿಕೊಳ್ಳುತ್ತೇನೆ. ಅದು ಶ್ರೇಯೋಕ್ತಿ ಆಗಲಿ ನಿನಗೆ. ಜಯ ಜಯ, ಜಯ ಜಯ, ಹಾಗೇ ಆಗಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.